ಹಿರಿಯ ಕಾಂಗ್ರೆಸ್ ನಾಯಕ ಬಿ ಜನಾರ್ದನ ಪೂಜಾರಿ ಅವರ ಮನೆಗೆ ಸಣ್ಣ ನೀರಾವರಿ ಸಚಿವ ಬosaraju ಅವರು ಭೇಟಿ ನೀಡಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಕೊಂಡರು. ಬಳಿಕ ಹಳೆಯ ಕಾಲದ ನೆನಪುಗಳನ್ನು ಮೆಲುಕು ಹಾಕಿದ್ರು. ಕಾಂಗ್ರೆಸ್ ಪಕ್ಷದ ಸಂಘಟನಾ ವಿಚಾರದಲ್ಲಿ ಜನಾರ್ದನ ಪೂಜಾರಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಜನಾರ್ದನ ಪೂಜಾರಿ ಹಾಕಿಕೊಟ್ಟ ಹಾದಿಯಲ್ಲಿ ರಾಜಕೀಯ ಮಾಡ್ತೇವೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಇಂದಿಗೂ ಕೂಡ ಅಚ್ಚಳಿಯದೆ ಉಳಿದಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾದುದು ಅಂತ ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಬಂಟ್ವಾಳ ಮತ್ತು ವಿವಿಧ ಕಡೆಯ ರಾಜಕೀಯ ಗಣ್ಯರು ಹಾಜರಿದ್ದರು. ನಮ್ಮಲ್ಲಿ ಸಂಘಟನೆ ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟವರು ಹಿರಿಯ ನಾಯಕ, ಅವರು ಪ್ರಾಮಾಣಿಕರು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವರು ಅವರು. ಈಗಲೂ ಬ್ಯಾಂಕ್ ವಿಷಯ ಬಂದ್ರೆ ನಮ್ಮಲ್ಲೆಲ್ಲ ನಿಮಗೆ ಸಾಲ ಮೇಲೆ ರಾಯಚೂರಲ್ಲಿ ಬಂದು ಮಹಿಳಾ ಸಮಾಜದಲ್ಲಿ ಮಾಡಿದಿರ್ತಾರೆ ಅವತ್ತು 3 ಅವರ್ಸ್ನಲ್ಲಿ ನಾನು ಮಾಡೋದಿಲ್ಲ ಅಂತಂದೆ. ಮತ್ತೆ ಮೊದಲೇ ಎಲೆಕ್ಷನ್ಗೆ 15 ದಿವಸ ಮೊದಲೇ ಕಳಿಸಿದ್ರು ಅಲ್ಲಿಗೆ. ನೋಡಿ ಲೈನ್ ತೆಗಿದ್ರು ಹುಚ್ಚಿ ಹೋಯ್ತು ಚೀಪ ಯಾವುದೇ ಎಲ್ಲೇ ಶುರು ಮಾಡಿದ್ರು ಆ ಕಾಲಕ್ಕೆ ಕೊಟ್ಬಿಡ್ತಾರೆ. ಮಾಸಿರ ಸರ್ ಮಾಸಿರ ಈ ಸೈನ್ಯ ಹೌದು ಸರ್ ತಿಂಗಳ ಹೋಗ್ತಾ ಇರ್ತದೆ ಸರ್. ಮೊನ್ನೆ ಭೇಟಿಯಾಗಿ ಬಂದ್ರೆ ನಮ್ಮಲ್ಲಿ ಸಂಘಟನೆ ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟವರು ಹಿರಿಯ ನಾಯಕ, ಅವರು ಪ್ರಾಮಾಣಿಕರು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವರು ಅವರು. ಈಗಲೂ ಬ್ಯಾಂಕ್ ವಿಷಯ ಬಂದ್ರೆ ನಮ್ಮಲ್ಲೆಲ್ಲ ನಿಮಗೆ ಸಾಲ ಮೇಲೆ ರಾಯಚೂರಲ್ಲಿ ಬಂದು ಮಹಿಳಾ ಸಮಾಜದಲ್ಲಿ ಮಾಡಿದಿರ್ತಾರೆ ಅವತ್ತು 3 ಅವರ್ಸ್ನಲ್ಲಿ ನಾನು ಮಾಡೋದಿಲ್ಲ ಅಂತಂದೆ. ಮತ್ತೆ ಮೊದಲೇ ಎಲೆಕ್ಷನ್ಗೆ 15 ದಿವಸ ಮೊದಲೇ ಕಳಿಸಿದ್ರು ಅಲ್ಲಿಗೆ. ನೋಡಿ ಲೈನ್ ತೆಗಿದ್ರು ಹುಚ್ಚಿ ಹೋಯ್ತು ಚೀಪ ಯಾವುದೇ ಎಲ್ಲೇ ಶುರು ಮಾಡಿದ್ರು ಆ ಕಾಲಕ್ಕೆ ಕೊಟ್ಬಿಡ್ತಾರೆ. ಒಳ್ಳೆ ರೋಡ್ಸು ಒಳ್ಳೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಅಧಿಕಾರಿಗಳು ಬರ್ತಾರೆ ನಿಮ್ಮ ಊರಿಗೆ ಬಂದರೆ ಅಧಿಕಾರಿಗಳ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ಅಂತೇಳಿ ಫಸ್ಟ್ ಮೀಟಿಂಗಲ್ಲಿ ಇದ್ದಾರೆ. ನಾವು 100 ಮಂದಿ ಆಫೀಸರ್ಸ್ ಇದ್ದರು. ವಿಕಾಸದಲ್ಲಿ ಫಸ್ಟ್ ಮೀಟಿಂಗಲ್ಲಿ ತಮ್ಮ ಹೆಸರಿಗೆ ಹೇಳಿದ್ರು. ತಾವು ನಮ್ಗೆ ಹೇಳಿದ್ರಿ ರೋಡ್ಸು ಇನ್ಫ್ರಾಸ್ಟ್ರಕ್ಚರು ಗೆಸ್ಟ್ ಹೌಸು ಚೆನ್ನಾಗಿರ್ತದೆ, ಮೇಲೆ ಅಧಿಕಾರಿಗಳು ಬರ್ತಾರೆ, ಮೇಲಧಿಕಾರಿಗಳು ಬಂದರೆ ಕೆಲಸ ಆಗ್ತದೆ ಅಂತ ಹೇಳ್ತೀವಿ. ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿ 53 ವರ್ಷದಲ್ಲಿದ್ದೀನಿ. 1969 ನಾನು ಕೊನೆಗೆ ACCನಲ್ಲಿ ಸಹಿತ ಕೆಲಸ ಮಾಡಿದೆ. ಇವರು ಜನಾರ್ದನ ಪೂಜಾರಿ ಅವರು ರಾಷ್ಟ್ರ ಮಟ್ಟದಲ್ಲಿದ್ದಾಗಲೂ ಸಹಿತ ನಮಗೆ ಭಾಳ ಮಾರ್ಗದರ್ಶನ ನೀಡತಕ್ಕಂಥದ್ದು. ಪಕ್ಷದ ಆರ್ಗನೈಜೇಷನಲ್ಲಿದ್ದಾಗ ಮತ್ತು ಮಂತ್ರಿ ಇದ್ದಾಗ ಸಹಿತ ನಮ್ಮ ಭಾಗಕ್ಕೆ ಸಹಿತ ಬಂದು ಬಡವರ ಬಗ್ಗೆ ಅತ್ಯಂತ ಕಳಕಳಿ ಒಂದು ಅನೇಕ ಕಾರ್ಯಕ್ರಮಗಳು ಕೊಡೋದ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಸೊ ಇವರದೇ ಆದಂಥ ಒಂದು ಸ್ವಭಾವ ಇಡೀ ರಾಷ್ಟ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರೋದಿಲ್ಲ. ಅವರು ಎಲ್ಲಿ ಯಾವುದೇ ಭಾಗಕ್ಕೆ ಸಂಘಟನಾ ವಿಷಯದಲ್ಲಿ ಬರ್ತಾಯಿದ್ರೆ ಅಷ್ಟೇ ಪ್ರಾಮಾಣಿಕತೆಯಿಂದ, ಅಷ್ಟೇ ಪರಿಶ್ರಮದಿಂದ ಪಕ್ಷ ಸಂಘಟನೆ ಮಾಡಿದ್ದಾರೆ. ಮತ್ತು ಅವರು ತತ್ವ ಸಿದ್ಧಾಂತಕ್ಕೆ ಮತ್ತು ಅತ್ಯಂತ ನಿಷ್ಠಾ ಪ್ರಾಮಾಣಿಕತೆಯಿಂದ ಯಾರಾದರೂ ದೇಶದಲ್ಲಿದ್ದರೆ ಅವರು ಜನಾರ್ದನ ಪೂಜಾರಿ ಅಂತ ಹೇಳಬೇಕು. ಅದೇ ಜೊತೆಯಲ್ಲಿ ಇಲ್ಲಿ ಈ ಮಂತ್ರಿ ಆಗಬೇಕಾದ್ರೆ ಆ ಪ್ರಾಮಾಣಿಕತೆ ನಿಷ್ಠೆಯಿಂದ ಅವ್ರದ್ದೇ ಮಾತುಗಳನ್ನ, ಇವರಿಬ್ಬರು ನಾಯಕರುಗಳ ಮಾತುಗಳನ್ನೇ ನಾವು ನಮ್ಮ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆಯಲ್ಲಿ ಪ್ರತಿನಿತ್ಯ ನಾವು ಸ್ಮರಿಸ್ತಾ ಇರ್ತೀವಿ.